ದೀರ್ಘಾಯುಷ್ಯದಲ್ಲಿ ಆಹಾರದ ಪಾತ್ರ ಮುಖ್ಯ. ಆಯುಷ್ಯವರ್ಧಕ ಆಹಾರ ಅಂದರೆ ಜಪಾನ್, ಕೊರಿಯಾಗಳದ್ದು ಎಂದು ಹೇಳಲಾಗಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸರಾಸರಿ ಆಯುಷ್ಯ ಹೊಂದಿರುವವರು ಮೊನಾಕೋ ದೇಶದವರು. ಇಲ್ಲಿ ಸರಾಸರಿ ಗಂಡಸರು 84, ಹೆಂಗಸರು 89 ವರ್ಷ ಬದುಕುತ್ತಾರೆ. ಗಂಡು ಹೆಣ್ಣು ಇಬ್ಬರದು ಸರಾಸರಿಯಂತೆ ಆಯುಷ್ಯವಂತರ ಸ್ಥಾನದಲ್ಲಿ ಮುಂದಿನ ದೇಶಗಳು ಇದೆ. ಹಾಂಗ್ಕಾಂಗ್ 85.63%, ಜಪಾನ್ 84.85%, ತೆಂಕಣ ಕೊರಿಯಾ 84.43%, ಫ್ರೆಂಚ್ ಅನಾತೋಲಿಯಾ 84.19%. ಈ ದೇಶಗಳಲ್ಲಿ 100 ವರ್ಷ ಮೀರುವವರ ಸಂಖ್ಯೆಯೂ ಹೆಚ್ಚು. ಭಾರತದ ಸರಾಸರಿ ಆಯುಷ್ಯವು 67.74% ಇದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮೊನಾಕೋ ಸಿಟಿ. VNR Gold.